ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ರೈ. 2021-22ನೇ ಸಾಲಿನ ಶೈಕ್ಷಣಿಕ ವರ್ಷದ 10ನೇ ತರಗತಿ SSLCಯ ಫಲಿತಾಂಶ ಇವತ್ತು ಬಂದಿದೆ. ಬಹುನಿರೀಕ್ಷಿತವಾಗಿದ್ದಂಥ ಫಲಿತಾಂಶದಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಿದಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ನಾವಿದ್ದೇವೆ. ಅದೇನು ಸಾಧನೆ ಅಂತ ಹೇಳಿದ್ರೆ, ಇಡೀ ಪುತ್ತೂರು ಕಡಬ ತಾಲೂಕಿನಲ್ಲಿ 4 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಿಗಳಾಗಿದ್ದಾರೆ ರಾಜ್ಯಕ್ಕೆ. ಅದರಲ್ಲಿ ವಿವೇಕಾನಂದ ಇಂಗ್ಲೀಷ್ ಮಾಧ್ಯಮದ 3 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಇಡೀ ತಾಲೂಕಿನಲ್ಲಿ 3 ವಿದ್ಯಾರ್ಥಿಗಳು ಒಂದೇ ಶಾಲೆಯಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂಥ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಆ ವಿದ್ಯಾರ್ಥಿಗಳ ಸಾಧನೆ ಖಂಡಿತವಾಗಿಯೂ ನಾವೆಲ್ಲರೂ ಮೆಚ್ಚುವಂಥದ್ದು. ಇಲ್ಲಿನ ಏನು ಅಧ್ಯಾಪಕ ವೃಂದ ಹಾಗೂ ಇಡೀ ಆಡಳಿತ ಮಂಡಳಿ ಅವರನ್ನು ಅಭಿನಂದಿಸಿದೆ. ಇದೀಗ ನಮ್ಮ ಜೊತೆಗೆ ಇಲ್ಲಿನ ಮುಖ್ಯೋಪಾಧ್ಯಾಯರಾದಂಥ ಸತೀಶ್ ಕುಮಾರ್ ರೈ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಈ ವಿದ್ಯಾರ್ಥಿಗಳ ಕುರಿತು ಮತ್ತು ಈ ಸಾಧನೆಯ ಹಿಂದಿನ ಶ್ರಮದ ಕುರಿತು ನಮ್ಮ ಜೊತೆಗೆ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇಡೀ ತಾಲೂಕಿನಲ್ಲಿ 4 ವಿದ್ಯಾರ್ಥಿಗಳು ಪ್ರಥಮ ಬಂದಿರುವಂಥದ್ದು. ಅದರಲ್ಲಿ 3 ವಿದ್ಯಾರ್ಥಿಗಳು ನಿಮ್ಮದೇ ಶಾಲೆಯ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಪಡೆದಿದ್ದಾರೆ. ಒಬ್ಬ ಮುಖ್ಯ ಶಿಕ್ಷಕನಾಗಿ ನಿಮಗೆ ಎಷ್ಟು ಖುಷಿ ತಂದಿದೆ ಈ ವಿಚಾರ ಮತ್ತು ವಿದ್ಯಾರ್ಥಿಗಳ ಕುರಿತು ನೀವೇನು ಹೇಳ್ತೀರಿ? ಈ ಸಂದರ್ಭ ನಮಗೆ ಅತ್ಯಂತ ಅವರ್ಣನೀಯ ಆನಂದವನ್ನು ಕೊಡ್ತಿರ್ತಕ್ಕಂಥ ಸಂದರ್ಭ. ಒಬ್ಬ ಅಧ್ಯಾಪಕ, ಅದು ಕೂಡ ಮುಖ್ಯ ಉಪಾಧ್ಯಾಯ ಜೀವನದಲ್ಲಿ ನಿರೀಕ್ಷೆ ಮಾಡುವಂಥದ್ದು ಮತ್ತು ತುಂಬ ದುರ್ಲಭ ಸಂದರ್ಭ ಇದು. ಇದನ್ನು ಖಂಡಿತ ನಾವು ಆನಂದಿಸ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾನು ಈ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಈ ವಿದ್ಯಾರ್ಥಿಗಳು ಹಾಗೆ ನಾವು ಈ ವರ್ಷದ ಶೈಕ್ಷಣಿಕ ಆರಂಭದಲ್ಲಿ ಸುಮಾರು 5ರಿಂದ 7 ವಿದ್ಯಾರ್ಥಿಗಳು 625ರಿಂದ 625 ಮಾರ್ಕ್ ಮಾಡಬಹುದೆಂಬ ನಿರೀಕ್ಷೆ ಇತ್ತು. ಅದರಲ್ಲಿ ಈ ವಿದ್ಯಾರ್ಥಿಗಳು ಕೂಡ ಇದ್ದರು. ಮತ್ತು ವಿದ್ಯಾರ್ಥಿಗಳು ಥ್ರೂಔಟ್ ದೇರ್ ಆ ಕಲಿಕಾ ಅವಧಿಗಳಲ್ಲಿ ಎಲ್ಲದರಲ್ಲಿ ಕೂಡ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು. ಏಕಾಏಕಿ 625 ಮಾಡಿರುವಂಥ ಸಾಧನೆಗಳನ್ನು ಮಾಡಿದವರಲ್ಲ. ಬಾಲ್ಯದಿಂದಲೇ ಅದು ಶೈಕ್ಷಣಿಕ ಚಟುವಟಿಕೆ ಅಂದರೆ ಪಠ್ಯ ಚಟುವಟಿಕೆ ಇರ್ಬೋದು, ಪಠ್ಯ ಪೂರಕ ಚಟುವಟಿಕೆ ಇರ್ಬೋದು. ಪ್ರಥಮ ಸ್ಥಾನ ಪಡೆದಿರ್ತಕ್ಕಂತಹ ಆತ್ಮೀಯ ಕಶ್ಯಪ್ ತುಂಬ ಎನರ್ಜೆಟಿಕ್ ಹುಡುಗವ, ಎಲ್ಲವನ್ನು ತುಂಬ ಪಾಸಿಟಿವ್ ಆಗಿ ತಗೊಳ್ಳುವನು. ಅದಲ್ಲದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೈನ್ಸ್ ಒಲಿಂಪಿಯಾಡ್ ಇಂಥದ್ರಲ್ಲೆಲ್ಲ ತುಂಬ ಸೀರಿಯಸ್ ಆಗಿ ತೊಡಗಿಸಿಕೊಂಡಿದ್ದವನು. ಮತ್ತು ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕನಾಗಿದ್ದ, ನಮ್ಮ ಶಾಲಾ ಚೆಸ್ ಟೀಮಿನ ಸದಸ್ಯ ಆಗಿದ್ದ, ನಮ್ಮ ಶಾಲಾ ಸ್ವಿಮ್ಮಿಂಗ್ ಟೀಮಿನ ಸದಸ್ಯ ಆಗಿದ್ದ. ಶಾಲಾ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸ್ತಾಯಿದ್ರು. ಪೋಷಕರು ಕೂಡ ತುಂಬ ಪಾಸಿಟಿವ್ ಆಗಿ ಶಾಲೆಯ ಎಲ್ಲ ಮಕ್ಕಳನ್ನು ಮಾರ್ಗದರ್ಶನ ಮಾಡುವ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ರಿಸೋರ್ಸನ್ನು ಮಕ್ಕಳೊಂದಿಗೆ ಮತ್ತು ನಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಾಯಿದ್ರು. ಬಹುಶಃ ಎಲ್ಲ ಪಾಸಿಟಿವ್ ವಿಚಾರಗಳು ಇವನ್ ಅಭಿಜ್ಞಾದರೂ ಅಷ್ಟೇ. ನಮ್ಮ ರಂಗೋಲಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಚೆಸ್ ಇರ್ಬೋದು, ಒಲಿಂಪಿಯಾಡ್ಸ್ ಇರ್ಬೋದು, ಎಲ್ಲದರಲ್ಲಿ ಕೂಡ ಭಾಗವಹಿಸ್ತಾಯಿದ್ರು. ಅಭಯ್ ಶರ್ಮಾ ಕೂಡ ಹಾಗೆ ತುಂಬ ಸೀರಿಯಸ್ ಆಗಿ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಂತಹ ಹುಡುಗ. ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆರಂಭದಿಂದಲೇ ಉತ್ತಮ ಪರ್ಫಾರ್ಮೆನ್ಸನ್ನು, ಅಂದರೆ ಒಂದು 625ರಲ್ಲಿ 625 ಮಾಡಬಹುದಾದಂಥ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಬಂದವರು. ಸರ್, ಈ SSLC ವಿದ್ಯಾರ್ಥಿಗಳು ಅಂದ ಕೂಡಲೇ ಅವರನ್ನು ಪ್ರತಿಯೊಂದು ಶಾಲೆ ಕೂಡ ವಿಶೇಷ ರೀತಿಯಲ್ಲಿ ಪರಿಗಣಿಸಿ ಅವರಿಗೆ ಒಂದಷ್ಟು ತರಬೇತಿಗಳನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತೆ. ವಿವೇಕಾನಂದ ಶಾಲೆ ಈಗ ಈ ವಿದ್ಯಾರ್ಥಿಗಳನ್ನು ಇಷ್ಟೊಂದು ಅಂಕ ಬರುವ ಹಾಗೆ ರೂಪಿಸುವಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಂಡಿತ್ತು? ನಾವು ಆ ಮಕ್ಕಳ ಕಲಿಕಾ ಸ್ತರಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸ್ಟ್ರಾಟಜಿಯನ್ನು ಹೊಂದಿದ್ದೇವೆ. ಈ ಮಕ್ಕಳಿಗೆ ನಮ್ಮ ಸ್ವಲ್ಪ ಮೋಟಿವೇಶನ್ಸನ್ನು ನಾವು ಕೊಡಬೇಕಾಗಿತ್ತು. ಈ ಮಕ್ಕಳನ್ನು ತಗೊಂಡಾಗ ಇವರಿಗೆ ಕ್ಲಾಸ್ ಟೀಚರ್ಸು ಮತ್ತು ಸಬ್ಜೆಕ್ಟ್ ಟೀಚರ್ಸ್ ಯಾರೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು, ಅವರು ಪರೀಕ್ಷಾ ಸಮಯಗಳಲ್ಲಿ ಫೋನ್ ಮಾಡಿ ನಿನ್ನಿಂದ ಇದು ಸಾಧ್ಯ ಇದೆ, ಹೀಗೆ ಮಾಡಬೇಕು. ಮತ್ತು ಸಣ್ಣ ತಪ್ಪುಗಳಾದಾಗ ಅದನ್ನು ಕರೆದು ಈ ರೀತಿ ತಪ್ಪಾಗಿದೆ. ಕೆಲವೊಂದು ಸಲ ಮಕ್ಕಳು ಅದನ್ನು ಬೇಗ ಒಪ್ಪಿಕೊಳ್ತಾ ಇರಲಿಲ್ಲ. ಅವರ ದೃಷ್ಟಿಯಲ್ಲಿ ಅದು ಸರಿ ಅಂತಿದೆ. ಅದನ್ನು ಪೂರ್ತಿ ಕನ್ವಿನ್ಸ್ ಮಾಡಿ ಆ ತಪ್ಪುಗಳು ಮುಂದಕ್ಕೆ ಆಗದ ಹಾಗೆ ಅವರಿಗೆ ಮನದಟ್ಟು ಮಾಡ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಸೈಕಾಲಜಿಕಲಿ ಅವ್ರನ್ನ ಮತ್ತೆ ಮಾತಾಡಿಸಿ ಅವರಿಗೆ ಅವರೊಟ್ಟಿಗೆ ಫ್ರೀಕ್ವೆಂಟಾಗಿ ಸಂಪರ್ಕದಲ್ಲಿದ್ದುಕೊಂಡು ಅವರಿಂದ ಏನು ಸಾಧನೆ ಮಾಡ್ಬೋದು ಇತ್ತು ಅದನ್ನು ಅವರಿಗೆ ಅವರ ಗಮನಕ್ಕೆ ಮನದಟ್ಟು ಮಾಡ್ತಾಯಿದ್ರು. ನಿನ್ನಿಂದ 625 ಮಾಡಲಿಕ್ಕೆ ಸಾಧ್ಯ ಇದೆ, ನಿನ್ನಲ್ಲಿ ಆ ಕೆಪಾಸಿಟಿ ಇದೆ, ಮತ್ತು ಈ ರೀತಿ ಓದಬೇಕು, ನೀನೆಲ್ಲೋ ಈ ಕಡೆ ಓದ್ತಾ ಇರೋ ತಪ್ಪು ಮಾಡಿದರೆ 625 ಮಾಡೋದು ಕಷ್ಟ ಆಗ್ಬೋದೇನೋ ಎಂಬುದನ್ನು ಅದನ್ನು ಮತ್ತೆ ಮನದಟ್ಟು ಮಾಡಿ ಮಕ್ಕಳನ್ನು ಚಾನಲೈಸ್ ಮಾಡ್ತಾಯಿದ್ರು ಅಧ್ಯಾಪಕರು.
ಸರ್, ಒಟ್ಟಾರೆಯಾಗಿ ಈಗ 3 ವಿದ್ಯಾರ್ಥಿಗಳು ಖಂಡಿತವಾಗಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಿಮ್ಮ ಶಾಲೆಯ ಇನ್ನುಳಿದ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. 7 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪಡ್ಕೊಂಡಿದ್ದಾರೆ, ದ್ವಿತೀಯ ಸ್ಥಾನವನ್ನು. ಒಟ್ಟಾರೆ ವಿದ್ಯಾರ್ಥಿಗಳ ಫಲಿತಾಂಶದ ಕುರಿತು ಮುಖ್ಯ ಗುರುವಾಗಿ ನಿಮ್ಮ ಮಾತುಗಳೇನು ಅಂತ? ಒಟ್ಟಾರೆ ಫಲಿತಾಂಶದ ಬಗ್ಗೆ ನಮಗೆ ತುಂಬ ಸಮಾಧಾನ ಇದೆ, ಹೆಮ್ಮೆ ಇದೆ. ಒಂದು ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆ, ನಮಗೆ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ 235 ಇತ್ತು. ಅದರಲ್ಲಿ 144 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ, ಸುಮಾರು 60% ಮಕ್ಕಳು. ಇದು ಒಂದು ಶಾಲೆ ಹೆಮ್ಮೆ ಪಡತಕ್ಕಂಥ ವಿಚಾರ. ಈ ಶ್ರಮದ ಹಿಂದೆ ಅಧ್ಯಾಪಕರ ಕಲೆಕ್ಟಿವ್ ಎಫರ್ಟ್ ಇದೆ. ಜೊತೆಯಲ್ಲಿ ನಮ್ಮಲ್ಲಿ ಏನಂದರೆ, ನಾವು ಅಡ್ಮಿಷನ್ ಮಾಡುವಾಗ ಇವನ್ 10th ಬಂದು ಕೇಳಿದರೂ ಕೊಡ್ತೇವೆ. ಅಲ್ಲಿ ಅವನು ಪಾಸ್ ಆಗೋದಿಲ್ಲ, ಪಾಸ್ ಆಗದವನ್ನ ತಗೊಂಡ್ರೆ ಪಾಸ್ ಮಾಡೋದು ಹೇಗೆ, ಈ ರೀತಿಯ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಅಡ್ಮಿಷನ್ಸ್ ಮಾಡೋದಿಲ್ಲ. ಬಹುಶಃ ಆ ಕಾರಣಕ್ಕಾಗಿ ನಮಗೆ 100% ಮಾಡೋದು ಸ್ವಲ್ಪ ಕಷ್ಟ ಆಯ್ತೇನೋ. ಯಾವ ವಿದ್ಯಾರ್ಥಿಗಳು ಬಂದರೂ ಕೂಡ ಅವನ ಕಲಿಕೆ ಆಧಾರದ ಮೇಲೆ ನಾವು ದಾಖಲಾತಿ ಮಾಡಿಕೊಳ್ಳೋದಲ್ಲ. ಸೀಟ್ ಕೇಳಿದ ತಕ್ಷಣ ಅವನು ಕೊಡ್ತೇವೆ. ಕಲಿಕೆಯಲ್ಲಿ ಹಿಂದಿದ್ದರೆ ಅವನು ಪಾಸ್ ಮಾಡಿಸುವ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಯಲ್ಲಿ ಯಾರು ಪರಿಪೂರ್ಣತೆಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅವ್ರನ್ನ ಆ ನಿಟ್ಟಿನಲ್ಲಿ ಕೂಡ ಬೆಳೆಸುವ ಪ್ರಯತ್ನಗಳನ್ನು ಮಾಡ್ತೇವೆ. ಮುಖ್ಯ ಗುರುಗಳೇ ಹೇಳಿದ ಹಾಗೆ ಒಬ್ಬ ಆಲ್ರೌಂಡರ್ ನಮ್ಮ ಜೊತೆಗಿದ್ದಾನೆ, ಆತ್ಮೀಯ. ಅವರು ಯಾವ ರೀತಿಯಾಗಿ ಈ ಸಾಧನೆಯನ್ನು ಮಾಡಿದ್ರು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ಫಸ್ಟ್ ರಿಯಾಕ್ಷನ್ ಏನು ಆತ್ಮೀಯ, ನೀವು ಇವತ್ತು ಈ ಸಾಧನೆಯನ್ನು ಮಾಡಿದ್ರ ಬಗ್ಗೆ? ಸರ್, ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ರಿಸಲ್ಟಿಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಫ್ಲ್ಯಾಶ್ ಆದಮೇಲೆ ತುಂಬ ಖುಷಿ ಆಯಿತು ನನಗೆ. ನಾನು ಮತ್ತು ಅಮ್ಮ ಅಪ್ಪನಿಗೆ ಎಲ್ಲರಿಗೂ ಹೇಳಿದೆ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡಿದರು. ಅವರಿಗೆಲ್ಲ ತುಂಬ ಖುಷಿಯಾಗಿ ಮತ್ತು ನನ್ನ ಅಪ್ಪ ಅಮ್ಮ ನಾನು ಪ್ರೌಡ್ ಫೀಲ್ ಮಾಡುವಾಗೆ ನಾನು ಮಾಡಿದ್ದೇನೆ ಅಂತ ಅನಿಸಿತು ನನಗೆ. ಈಗ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಅಥವಾ ಈ ಕಾಲೇಜಿನಲ್ಲಿ ಹಲವು ತಂಡಗಳ ನಾಯಕನಾಗಿ ಈಗ ಇದ್ದ ಸಂದರ್ಭದಲ್ಲಿ ಈ ಓದು ನಿಮಗೆ ಅಡ್ಡಿಯಾಗಲಿಲ್ವಾ, ಅಥವಾ ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ತಾಯಿದ್ರಿ ಅಂತ? ಸರ್, ನಾನು ಒಂದು ಪರ್ಫೆಕ್ಟಾಗಿ ಟೈಮ್ ಟೇಬಲ್ ಅಂತ ಏನೂ ಮಾಡಲಿಲ್ಲ. ಅಂದರೆ ಎಲ್ಲ ಚಾಪ್ಟರ್ಸನ್ನು ಕರೆಕ್ಟಾಗಿ, ಅಂದರೆ ಏನೂ ಡೌಟ್ ಇಲ್ಲದೆ ಮುಗಿಸ್ಬೇಕಂತ ನನ್ನದೊಂದು ಆಸೆ ಇತ್ತು. ಅದೆಲ್ಲ ಪೂರ್ಣವಾಗಿತ್ತು. ಮತ್ತು ನಾನು ಎಕ್ಸಾಮ್ 1 ವಾರದ ಹಿಂದೆ ರಿವಿಷನ್ ಮಾಡ್ತಿದ್ದೆ. ಅಂದರೆ ಟೈಮ್ ಟೇಬಲ್ ಅಂತ ಏನೂ ಇರಲಿಲ್ಲ. ಎಲ್ಲದರನ್ನು ಚೆನ್ನಾಗಿ ಮಾಡಬೇಕಂತ ಕೂಲಾಗಿ ಸ್ಟ್ರೆಸ್ ತಗೊಳ್ಳದೆ ಮಾಡ್ತಿದ್ದೆ ನಾನು. ಈ ಸಾಧನೆ ಹಿಂದೆ ನಿಮ್ಮ ಸ್ಕೂಲ್ನ ಹೇಗೆ ನೆನಪಿಸಿಕೊಳ್ತೀರಿ? ಸರ್, ನನಗೆ ಮೋಟಿವೇಶನ್ ಅಂದರೆ ತುಂಬ ಕೊಟ್ಟವರು ಈ ಶಾಲೆ ಶಿಕ್ಷಕರು ತುಂಬ ಮೋಟಿವೇಶನ್ ಕೊಟ್ಟಿದ್ದರು, ನಿನ್ನಿಂದ ಆಗ್ತದೆ ಅಂತ. ನನಗೆ ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ನಮ್ಮ ಶಾಲಾ ಶಿಕ್ಷಕರು ನನಗೆ ತುಂಬ ಮೋಟಿವೇಶನ್ ಮಾಡಿ ಕಲಿಸಿ ಎಲ್ಲ ನನಗೆ ಈ ಥರ ತಗೊಳ್ಳಿಕ್ಕೆ ಮಾಡಿದ್ದಾರೆ. ಇನ್ನೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಭಯ್ ಶರ್ಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಅನುಭವವನ್ನು ಹೇಗೆ ಹಂಚಿಕೊಳ್ತೀರಿ? ಹೇಗೆ ಈ ಈಗ ನೀವು ರಾಜ್ಯಕ್ಕೆ ಫಸ್ಟ್ ಆಗಿದ್ದೀರಿ, ಕರ್ನಾಟಕ ರಾಜ್ಯಕ್ಕೆ, ನಿಮಗೆ ಹೇಗೆ ಖುಷಿ ಆಗ್ತಾಯಿದೆ? ಭಾರಿ ಖುಷಿ ಆಗ್ತಾ ಉಂಟು. ಅಂದರೆ ನಾನು ಆಗ 1 ಗಂಟೆಗೆ ರಿಸಲ್ಟ್ ನೋಡುವಾಗ ಅಪ್ಪ ಅಮ್ಮ ಒಟ್ಟಿಗೆ ಇದ್ದರು. ಭಾರಿ ಖುಷಿ ಆಯಿತು ಅಪ್ಪನಿಗೆ ಅಮ್ಮನಿಗೆ ಎಲ್ಲ. ಶಾಲೆ ಬಗ್ಗೆ ಏನು? ಶಾಲೆ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಕಲೀಲಿಕ್ಕೆ ಮೋಟಿವೇಶನ್ ಎಲ್ಲ ಭಾರಿ ಕೊಟ್ಟಿದ್ದಾರೆ, ತುಂಬ ಕೊಟ್ಟಿದ್ದಾರೆ, ಫುಲ್ ಹೆಲ್ಪ್ ಮಾಡ್ಯಾರ. ಓವರಾಲ್ ಆಗಿ ಅವರೇ ನನಗೆ ಹೀಗೆ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಅನಿಸ್ತದೆ. ಇನ್ನೋರ್ವ ವಿದ್ಯಾರ್ಥಿನಿ ಅಭಿಜ್ಞಾ ಇದ್ದಾರೆ. ಅಭಿಜ್ಞಾರವರೇ, ನಿಮಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ಒಟ್ಟಾರೆಯಾಗಿ ನೀವು ಇವತ್ತು 625ಕ್ಕೆ 625 ಯಾವುದೇ ಅಂಕಗಳನ್ನು ಬಿಡದೆ ಎಲ್ಲ ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ತುಂಬ ಖುಷಿ ಆಯಿತು. ನನಗೆ ಅದಕ್ಕಿಂತ ಜಾಸ್ತಿ ಎಲ್ಲರ ಎಕ್ಸ್ಪೆಕ್ಟೇಷನನ್ನು ಮೀಟ್ ಮಾಡಿದೆ, ಎಲ್ಲರಿಗೂ ಸಮಾಧಾನ ಆಯಿತು ಅಂತ ಹೇಳುವ ಒಂದು ಇದು ತುಂಬ ಖುಷಿ ಆಯಿತು. ನಿಮಗೆ ಮೊದಲು 625 ತೆಗಿತೇನೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ, ಅಲ್ಲ ಅಚಾನಕ್ಕಾಗಿ ಬಂದಿದೆ? ಅದು 620 ಎಬೋ ಅಂದರೆ ತುಂಬ ಏಮ್ ಮಾಡ್ತಿದ್ದೆ. 625 ಅಂತೇಳು ಆಸೆ ಮುಂಚೆಯಿಂದ ಇತ್ತು, ಆದರೆ ಅಷ್ಟು ನನ್ನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಎಲ್ಲರ ಹೆಲ್ಪಿಂದ ಕಾನ್ಫಿಡೆನ್ಸು ಬಂತು. ಈಗ HM ಹೇಳಿದರು ನೀವು ಕೂಡ ನೃತ್ಯಗಾರ್ತಿಯಾಗಿದ್ರಿ ಅಥವಾ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಅಂತ. ಪಠ್ಯೇತರ ಚಟುವಟಿಕೆಗಳ ಮಧ್ಯೆ ಈ ಪಠ್ಯ ಚಟುವಟಿಕೆಗಳಲ್ಲಿ ಹೇಗೆ ನೀವು ಭಾಗವಹಿಸಿದ್ರಿ? ಎಲ್ಲವೂ ಅಂದರೆ ಇಷ್ಟಪಟ್ಟೆ ಮಾಡಿದಾಗ ಯಾವುದಕ್ಕೂ ಅಡ್ಡಿ ಅಂತ ನನಗೆ ಅನ್ನಿಸ್ಲಿಲ್ಲ. ಇದಕ್ಕೆ ಅಂದರೆ ನಾವು ಯಾವತ್ತು ಕ್ಲಾಸಲ್ಲಿ ಚೆನ್ನಾಗಿ ಕೇಳಿ ಮತ್ತು ಮನೇಲಿ ಒಮ್ಮೆ ಓದಿ ಅಥವಾ ಒಮ್ಮೆ ಅದನ್ನು ಕ್ಲಿಯರ್ ಮಾಡಿಕೊಂಡ ಮೇಲೆ ಜಾಸ್ತಿ ಡೌಟ್ ಅಂತೇಳಿ ಬರಲಿಲ್ಲ. ಎಲ್ಲದಕ್ಕೂ ಭಾಗವಹಿಸ್ಲಿಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದರು ಮತ್ತು ಟೈಮ್ ಅಡ್ಡಿ ಅಷ್ಟು ಆಗಲಿಲ್ಲ. ಈಗ ಕೊರೋನಾ ಟೈಮಲ್ಲಿ ನಿಮಗೆ ಎಕ್ಸಾಮ್ಸ್ಗಳು ಬಂದಿತ್ತು, ಅಥವಾ ನೀವು 9th ಇರಬೇಕಿದ್ರೆ ಕೊರೋನಾ ಟೈಮಲ್ಲಿ ತುಂಬ ದಿವಸ ಸ್ಕೂಲ್ಗಳು ಇಲ್ಲದೇ ಆಯಿತು. ಆ ಟೈಮನ್ನು ಹೇಗೆ ಯುಟಿಲೈಸ್ ಮಾಡಿಕೊಂಡಿದ್ದೀರಿ ಅಂತ? ಆ ಟೈಮನ್ನು ಫಸ್ಟಿಗೆ ತುಂಬ ನೆಗ್ಲೆಕ್ಟ್ ಮಾಡಿದ್ದೆ, ಮತ್ತು ಸ್ವಲ್ಪ ಸ್ಟಡೀಸಿಗೂ ಜಾಸ್ತಿ ಕೊಟ್ಟು ಮತ್ತು ಹೀಗೆ ಬೇರೆ ಆನ್ಲೈನ್ ಎಕ್ಸಾಮ್ಸನ್ನು ತಗೊಂಡು ಮತ್ತು
ಹಾಗೆ ಆದಷ್ಟು ಆನ್ಲೈನಲ್ಲಿ ಏನೆಲ್ಲ ರಿಸೋರ್ಸ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೆ. ಮುಂದಕ್ಕೆ ಯಾವ ರೀತಿ ಪ್ಲ್ಯಾನ್ ಇದೆ, ಏನು ಮಾಡಬೇಕು ಅಂತಿದೆ? ನಾನು ಇನ್ನು ಸೈನ್ಸ್ ತಗೊಂಡು ಇಂಜಿನಿಯರ್ ಆಗಬೇಕು ಅಂತ ಆಸೆ, ಹಾಗೆ ಆಗ್ಬೋದು ಗೊತ್ತಿಲ್ಲ. ಇದಿಷ್ಟು ವಿದ್ಯಾರ್ಥಿಗಳ ಮಾತು. ಇವರ ಪೋಷಕರು ಏನು ಹೇಳುತ್ತಾರೆ, ಈ ಶಾಲೆಯ ಸಂಚಾಲಕರಿದ್ದಾರೆ ಅವ್ರ ಜೊತೆಗೆ ಕೂಡ ಮಾತಾಡ್ಕೊಂಡು ಬರೋಣ. ಮೊದಲನೇದಾಗಿ ಇದೀಗ ನಮ್ಮ ಇಲ್ಲಿ ಸಂಚಾಲಕರಾದಂಥ ರವಿನಾರಾಯಣರವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಆಂಗ್ಲ ಮಾಧ್ಯಮ ಶಾಲೆ ವಿವೇಕನಗರ ತೆಂಕಿಲ ಈ ವರ್ಷದ ಶೈಕ್ಷಣಿಕ ಒಂದು ಸಾಧನೆಯಲ್ಲಿ ನಮ್ಮ SSLC ವಿದ್ಯಾರ್ಥಿಗಳು 3 ಜನ ಔಟ್ 625ರಲ್ಲಿ 625 ಅಂಕವನ್ನು ತೆಗೆದು ನಮ್ಮ ತಾಲೂಕಿನಲ್ಲಿ ಒಂದು ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಯು ಕೂಡ ಈ ಸಾಧನೆಯನ್ನು ಮಾಡಿದಂಥದ್ದು ಅತ್ಯಂತ ಖುಷಿಯ ಸಂಗತಿಯಾಗಿದೆ. ನಮ್ಮ ಪ್ರಧಾನಿಯವರು ಆಪದಾಮೇ ಅವಸರಂ ಅಂತೇಳಿ ಒಂದು ಈ ಆಪತ್ಕಾಲದಲ್ಲಿ ಯಾರು ಸಾಧನೆಯನ್ನು ಮಾಡ್ತಾರೋ ಅದು ಅವರ ಜೀವನದಲ್ಲಿ ಅತ್ಯಂತ ಮಹತ್ವವಾದಂತಹ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಅಂತ ಒಮ್ಮೆ ಉಲ್ಲೇಖ ಮಾಡಿದರು. ನಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನು ಗಮನಿಸುವಾಗ ಕೂಡ ನನಗೆ ಅದೇ ಅನ್ನಿಸ್ತದೆ. ಯಾಕಂತೇಳಿದರೆ ಕಳೆದ 2 ವರ್ಷದಲ್ಲಿಯೂ, ಯಾಕಂತೇಳಿದರೆ ಅವರ 8th ಸ್ಟ್ಯಾಂಡರ್ಡ್ ಇರ್ಬೋದು, 9th ಸ್ಟ್ಯಾಂಡರ್ಡ್ ಇರ್ಬೋದು, ಅವರು ಈ ಕೋವಿಡ್ನ ಆಪತ್ಕಾಲದಲ್ಲಿ ಅವರ ವಿದ್ಯಾರ್ಜನೆಗಳನ್ನು ಮಾಡಿದಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆ ಒಂದು ಸಂಕಷ್ಟದ ಸಮಯದಲ್ಲಿಯೂ ಕೂಡ ಅವರು ಧೃತಿಗೆಡದೆ ತಮ್ಮ ಓದನ್ನು ಒಂದು ತನ್ನ ಸಾಧನೆ ಅಂತೇಳಿ ಪರಿಗಣಿಸಿ ಆ ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಅವರು ಮುಂದಿನ ಜೀವನದಲ್ಲೂ ಕೂಡ ಈ ಸಾಧನೆ ಅವರಿಗೆ ಅತ್ಯಂತ ಒಂದು ಮಹತ್ವವಾದಂತಹ ಮೈಲುಗಲ್ಲಾಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಎಲ್ಲ ತಾಲೂಕಿನ ಇರ್ಬೋದು, ರಾಜ್ಯದ ಇರ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯ ಒಂದು ನಮ್ಮ ತಾಲೂಕಿನ ಮತ್ತು ನಮ್ಮ ಶಾಲೆ ಮಾರ್ಗದರ್ಶಕವಾಗಿ ನಿಂತಿದೆ ಅಂತೇಳಿ ನನಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಎಲ್ರಿಗೂ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಜೊತೆಗೆ ವಿವೇಕಾನಂದ ಇಂಗ್ಲೀಷ್ ಮಾಧ್ಯಮದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಿಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ಉನ್ನತವಾದ ಸಾಧನೆಯನ್ನು ಮಾಡಿದ್ದಾರೆ. ಆ ಕುರಿತು ಓರ್ವ ಸಂಸ್ಥೆಯ ಅಧ್ಯಕ್ಷರ ನೆಲೆಯಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿನ ಒಂದು ಬಹಳ ಖುಷಿಯ ಸಂಭ್ರಮದ ದಿನ ನಮಗೆ, ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಗೆ. ಯಾಕಂದರೆ ಬಹಳ ವರ್ಷಗಳಿಂದ ಈ ಒಂದು ಸಾಧನೆಯ ನಿರೀಕ್ಷೆಯಲ್ಲಿ ನಾವು ಇದ್ದೆವು. ಇಷ್ಟು ವರ್ಷ ಆ ಸಾಧನೆಯ ನಿರೀಕ್ಷೆಯಲ್ಲಿ ಮಾತ್ರ ಇದ್ದೆವು, ಅದು ಆಗಿರಲಿಲ್ಲ. ಬಟ್ ಈ ಸರ್ತಿ ಈ ಒಂದು 21-22ನೇ ಸಾಲಿನ 10th ಎಕ್ಸಾಮ್ನಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಬಹಳ ಖುಷಿಯ ಫಲಿತಾಂಶ ಬಂದಿದೆ. ಅಂದರೆ ಪುತ್ತೂರು ತಾಲೂಕಿಗೆ ಟಾಪರ್ ಫುಲ್ ಮಾರ್ಕ್ 625ರಲ್ಲಿ 625 ಬಂದದ್ದು 3 ಮಕ್ಕಳಿಗೆ, ಅದು ನಮ್ಮ ಶಾಲೆಗೆ ಬಂದಿದೆ ಅನ್ನೋದು ಬಹಳ ಖುಷಿಯ ಮತ್ತು ಹೆಮ್ಮೆಯ ವಿಚಾರ. ಮತ್ತು ಒಂದು 4 ಜನ ಅಂತ ಹೇಳ್ತಾರೆ, ಅದು ಶಾಸಕರ ಕ್ಷೇತ್ರದಲ್ಲಿ ವಿಟ್ಲಕ್ಕೆ ಒಂದು ಬಂದಿದೆ ಅಂತ ಇದೆ. ಅದು ಬಂಟ್ವಾಳ ಆಚೆದ್ದಾಗಿದೆ, ಬಂಟ್ವಾಳ ತಾಲೂಕಲ್ಲಿ. ಹಾಗಾಗಿ ಪುತ್ತೂರು ತಾಲೂಕಿಗೆ ಪ್ರಥಮವಾಗಿ ಬಂದಂತಹ 3 ವಿದ್ಯಾರ್ಥಿಗಳು ನಮ್ಮ ಶಾಲೆಯವರೇ ಅನ್ನೋದು ನಮಗೆಲ್ಲ ಬಹಳ ಖುಷಿಯ ವಿಚಾರ. ಹಾಗೆ 1 ಮಾರ್ಕ್ ಅಕಸ್ಮಾತ್ತಾಗಿ 1 ಮಾರ್ಕ್ ಮಿಸ್ಸಾಗಿ 624 ಪಡೆದವರು 7 ಜನ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ. ಇದು ಒಂದು ಬಹಳ ದೊಡ್ಡ ಸಾಧನೆಯೇ ಸರಿ. ಏನೋ 1 ಮಾರ್ಕ್ ಹೋಗಿದೆ ಹಾಗಂತ ಅವರು ಕೂಡ ಒಳ್ಳೆಯ ಸಾಧನೆಯನ್ನೇ ಮಾಡಿದ್ದಾರೆ. 624 ಕೂಡ ತಾಲೂಕಲ್ಲಿ ಹೆಚ್ಚಿನ 1-2 ಏನೋ ಇದೆ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಮ್ಮ ಶಾಲೆ ಒಟ್ಟಾರೆಯಾಗಿ 625 ಮತ್ತು 624 ಅಂಕಗಳನ್ನು ಪಡೆದ 10 ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇದು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಅನ್ನಿಸ್ತೇನೆ. ಈ 11 ಜನ ವಿದ್ಯಾರ್ಥಿಗಳು ಅವರ ಮುಂದಿನ ಒಂದು ವಿದ್ಯಾಭ್ಯಾಸದಲ್ಲಿ, ಮುಂದಿನ ಜೀವನದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿ ಉತ್ತಮ ಸ್ಥಾನಮಾನಗಳನ್ನು ಹೊಂದಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅದೇ ರೀತಿ ನಮಗೆ ಎಲ್ಲ ಕ್ಷೇತ್ರಗಳಿಂದಲೂ ವಿವಿಧ ಕಡೆಗಳಿಂದ ನಮಗೆ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ನಮಗೆ ಸಹಕಾರ ಮಾಡಿದಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಮತ್ತು ಅದೇ ರೀತಿ ಈ ಸಾಧನೆಗೆ ಮುಖ್ಯವಾಗಿ ಆ ವಿದ್ಯಾರ್ಥಿಗಳು ಕಾರಣ, ಆದರೂ ಅದಕ್ಕೆ ಪ್ರೇರಣೆಯಾಗಿ ನಮ್ಮ ಶಾಲೆಯ ಅಧ್ಯಾಪಕ ವೃಂದ ತುಂಬ ಶ್ರಮಪಟ್ಟಿದೆ. ಅದಕ್ಕಾಗಿ ನಮ್ಮ ಶಿಕ್ಷಕ ವೃಂದವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ನಂತರ 10ನೇ ತರಗತಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಮತ್ತು ಶಿಕ್ಷಣ ಸಚಿವರಾದಂಥ ನಾಗೇಶ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ಮೇಲೆ ಇಡೀ ರಾಜ್ಯದಲ್ಲಿ 10ನೇ ತರಗತಿಯ ಫಲಿತಾಂಶ 91% ದಾಟಿದೆ. ಅದರ ಜೊತೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಒಂದಷ್ಟು ವಿದ್ಯಾವಂತರ ಜಿಲ್ಲೆ ಎನ್ನುವಂಥದ್ದು ಒಂದಷ್ಟು ಸಾಧನೆಯನ್ನು ಮಾಡಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ, ಪುತ್ತೂರು ತಾಲೂಕು, ಇವತ್ತು 4 ಜನ ವಿದ್ಯಾರ್ಥಿಗಳು 625ರಲ್ಲಿ 625 ಅಂಕವನ್ನು ಪಡೆದು ಇವತ್ತು ತಾಲೂಕಲ್ಲಿ 89.13% ಫಲಿತಾಂಶ ಬರುವ ಮುಖಾಂತರ ಅದ್ಭುತವಾದಂಥ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹೆತ್ತವರು, ಅಧ್ಯಾಪಕರು ಮತ್ತು ಕ್ಷೇತ್ರ ಶಿಕ್ಷಣ ಇಲಾಖೆ ಇವತ್ತು ಈ ಒಂದು ಸಾಧನೆಗೆ ಕಾರಣ ಆಗಿದೆ. ಈ ದಿಸೆಯಿಂದ ಇವತ್ತು ವಿಶೇಷವಾಗಿ ನಾವು ಆ ಫಲಿತಾಂಶ ಬಂದ ತಕ್ಷಣ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೀತಿರುವಂಥ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ 3 ಜನ ಮಕ್ಕಳು 625 ಅಂಕ, 8 ಜನ ಮಕ್ಕಳು 624 ಅಂಕವನ್ನು ಪಡೆದು ಇವತ್ತು ಏನು ಸಾಧಕರಾಗಿದ್ದಾರೆ, ಅವರನ್ನು ಅವರ ಹೆತ್ತವರ, ಅವರ ಗುರುವರಿಯರ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳ ಮುಖಾಂತರ ಗೌರವಿಸುವ ಮುಖಾಂತರ ಇಡೀ ಸಮಾಜ ಆ ಪ್ರತಿಭೆಯನ್ನು ಗುರುತಿಸುವಂಥ ಸಂಗತಿ ಮಾಡಿದೆ. ಅದೇ ರೀತಿಯಲ್ಲಿ ಇನ್ನಷ್ಟು ಇಂಥ ಪ್ರತಿಭಾವಂತರು ಈ ಶಾಲೆಗಳಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಬೇಕೆನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಒಂದಷ್ಟು ನಮ್ಮ ಸಾಧನೆಯನ್ನು ಮಾಡಿ ಫಲಿತಾಂಶವನ್ನು ಪಡೆದು ಇವತ್ತು ನಮ್ಮೆಲ್ಲ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೂಡ 100% ಫಲಿತಾಂಶ ಬಂದಿದೆ. 6 ಶಾಲೆಗಳಲ್ಲಿ ಬಂದಿದೆ. 600ಕ್ಕಿಂತಲೂ ಮಿಕ್ಕಿ ಆ ಅಂಕವನ್ನು ತೆಗೆದು ಇವತ್ತು ರಾಜ್ಯದಲ್ಲಿ ನಮ್ಮ ಪುತ್ತೂರನ್ನು ಗುರುತಿಸುವ ಹಾಗೆ, ಗಮನಿಸುವ ಹಾಗೆ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ, ಅಧ್ಯಾಪಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಸಾಧನೆ ಮುಂದಿನ ವರ್ಷವೂ ಮುಂದುವರಿಯಲಿ. ಇದಕ್ಕಿಂತ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳಿಂದ ಪ್ರೇರಣೆ ಪಡ್ಕೊಂಡು ಇನ್ನೊಂದಷ್ಟು ಸಾಧಕರಾಗಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. 2021-22ನೇ ಶೈಕ್ಷಣಿಕ ವರ್ಷದ SSLC ಫಲಿತಾಂಶ ಈ ದಿನ ಪ್ರಕಟ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಪುತ್ತೂರು ತಾಲೂಕಿಗೆ 3 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ನೀಡುವ ಮೂಲಕ, ಪಡೆಯುವ ಮೂಲಕ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಗೆ ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಈ ಶಾಲೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಆಡಳಿತ ಮಂಡಳಿಯವರಿಗೆ, ಕಾರ್ಯದರ್ಶಿಯವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ನಮಗೆ ತುಂಬ ಬೆಂಬಲವನ್ನು ನೀಡಿದಂಥವರು ಮಾನ್ಯ ಶಾಸಕರು ಸಂಜೀವ ಮಠಂದ್ರ ಸರ್ ಅವರು ಆಗಿಂದಾಗೆ ಕಾಲಕಾಲಕ್ಕೆ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆಯುವ ಮೂಲಕ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವ ಮೂಲಕ ಉತ್ತೇಜನವನ್ನು ನೀಡಿದ್ದಾರೆ. ನಮಗೆಲ್ಲರೂ ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಎಲ್ಲ ಶಾಲೆಗಳಲ್ಲಿ ಪೋಷಕರ ಸಭೆ, ಹಾಗೆಯೇ ಶಿಕ್ಷಕರ ಸಭೆ, ಹಾಗೆ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಸಂವಾದನ ಮಾಡುವ ಮೂಲಕ ನಾನು ಸಹ ಒಂದಷ್ಟು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಜೊತೆಗೆ ವಿಶೇಷವಾಗಿ ನಾವು ಕಳೆದ ವರ್ಷದಲ್ಲಿ SSLC ವಿದ್ಯಾರ್ಥಿಗಳಿಗೋಸ್ಕರ 5,000 ಇನ್ಲ್ಯಾಂಡ್ ಪತ್ರಗಳನ್ನು ಬರೆಯುವ ಮೂಲಕ ನಾವು ಮಕ್ಕಳನ್ನು ಹುರಿದುಂಬಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಲೂಕು 89.13% ಪಡೆಯುವ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಈ ಶೈಕ್ಷಣಿಕ ವರ್ಷದಲ್ಲಿ 6 ಶಾಲೆಗಳು 100% ಫಲಿತಾಂಶ ದಾಖಲೆ ಮೂಡುವ ಮೂಲಕ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಕಳೆದ ವರ್ಷ ಯಾವುದೇ ಶಾಲೆಯಲ್ಲಿ 100% ಫಲಿತಾಂಶ ಇರಲಿಲ್ಲ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಎಲ್ಲ ಸುದ್ದಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಮಗನ ಹೆಸರು ಆತ್ಮೀಯ ಕಶ್ಯಪ್ ಅಂಥೇಳಿ. ನಾನು ಡಾಕ್ಟರ್ ಮೋಹನ್ ತಲ್ಕಾಲ್ಕೊಪ್ಪ. ನಾನು ರಾಷ್ಟ್ರೀಯ ಗೀರು ಸಂಶೋಧನಾ ಕೇಂದ್ರದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ.
ನನ್ನ ಮಗ ಆತ್ಮೀಯ ಕಶ್ಯಪ್ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಹಾಗೂ ಪೋಷಕರಿಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತಂದಿರುವಂಥ ವಿಷಯ. ಭಾಳ ಖುಷಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ. ಮತ್ತು ನಾವು ನಮ್ಮ ಮಗನಿಗೆ ಯಾವಾಗಲೂ ಒತ್ತಡ ಹಾಕಿರಲಿಲ್ಲ. 625 ತೆಗಿ ಅಂಥೇಳಿ, ಚೆನ್ನಾಗಿ ಓದು ಅಂಥೇಳಿ ಅವನಿಗೆ ಪ್ರೋತ್ಸಾಹ ಕೊಡ್ತಿದ್ವಿ. ಶಾಲೆಯಲ್ಲಿ ತುಂಬ ಚೆನ್ನಾಗಿ ಅವರಿಗೆ ಟ್ರೈನಿಂಗು ಕೊಟ್ಟಿದ್ದರು. ಶಾಲೆಯಲ್ಲಿ ತುಂಬ ಅಂದರೆ ರಿವಿಷನ್ಸ್ ಎಲ್ಲ ಮಾಡಿದರು, ಮತ್ತು ಇದು ಮಾಡಿದರು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಕೂಡ ತುಂಬ ಹೆಲ್ಪ್ ಆಗಿದೆ. ಶಾಲೆಯಲ್ಲಿ ಎಸ್ಪೆಷಲಿ ಶಿಕ್ಷಕ ವರ್ಗದಿಂದ ಬಹಳ ಪ್ರೋತ್ಸಾಹ ಸಿಕ್ಕಿದೆ. ಮತ್ತು ಇವನಿಗೆ ಸಾಂಸ್ಕೃತಿಕ ಮತ್ತು ಆಟೋಟ ಸ್ಪರ್ಧೆಗಳಲ್ಲೂ ಅವನು ಭಾಗವಹಿಸಲಿ ಅಂತಲೇ ನಾವು ಅವನ್ನ ಪ್ರೋತ್ಸಾಹ ಮಾಡ್ತಾಯಿದ್ವಿ. ಓದಿಗೆ ಒಂದೇ ಸೀಮಿತ ಆಗಬೇಡ ಅಂತ ಹೇಳ್ತಾಯಿದ್ವಿ. ಹಾಗಾಗಿ ಓದಿನಲ್ಲೂ ಮುಂದಿದ್ದ, ಅವನು ಶಾರ್ಪ್ ಇದ್ದ. ಅವರ ತಾಯಿ ಕೂಡ ಸಾಕಷ್ಟು ಪ್ರಯತ್ನ ಹಾಕಿದ್ದಾರೆ. ಸೊ ಎಲ್ಲರ ಪ್ರಯತ್ನದಿಂದ ಅವನು ಒಂದೊಳ್ಳೆ ಹೆಸರು ತಂದಿದ್ದಾನೆ ಶಾಲೆಗೆ ಮತ್ತು ಪುತ್ತೂರಿಗೆ. ಇದು ನಮಗೆ ಹೆಮ್ಮೆಯ ವಿಷಯ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ. ನನ್ನ ಮಗಳು ಅಭಿಜ್ಞಾ. ಅವಳು ಇಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮದ SLC ಇದರಲ್ಲಿ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ನಮಗೆ ಮೊದಲಿಂದಲೇ ಅವಳ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಮಧ್ಯದಲ್ಲಿ ಕೊರೋನಾ ಬಂದಿರೋ ಟೈಮ್ನಲ್ಲಿ ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸ್ವಲ್ಪ ಅವಳಿಗೆ ಅಂದರೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ನಾವು ಸ್ವಲ್ಪ ಎನ್ಕರೇಜ್ ಮಾಡಿದೆವು. ಜೊತೆಗೆ ಈ ಒಲಿಂಪಿಯಾಡ್ ಅಂತನ್ನುವ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರಿತಾ ಇದ್ಲು. ಸೊ ಆನ್ಲೈನ್ನಲ್ಲಿ ಹೆಚ್ಚು ಪಠ್ಯೇತರ ಇದರಲ್ಲಿ ಅವಳು ತೊಡಗಿಸ್ಕೊಂಡೋದ್ರಿಂದ ಅದು ತುಂಬ ಪ್ರಯೋಜನ ಆಯಿತು. ಅದರ ಜೊತೆಗೆ ಶಾಲೆಯವರು ಕೂಡ ತುಂಬ ಪ್ರೋತ್ಸಾಹ ಕೊಟ್ಟರು. ಜೊತೆಗೆ ಆಡಳಿತ ವರ್ಗದಿಂದಲೂ ಕೂಡ ವೈಯಕ್ತಿಕವಾಗಿ ಫಾಲೋಅಪ್ ಮಾಡಿ ಎನ್ಕರೇಜ್ ಮಾಡ್ತಾಯಿದ್ರು. ಹಾಗಾಗಿ ಅವಳಿಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ಇವಿಷ್ಟು ಈ ಬಾರಿಯ ಟಾಪರ್ಸ್ಗಳ ಬಗ್ಗೆ ಅವರ ಪೋಷಕರು, ಆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯರು ಹೇಳಿದಂಥ ವಿಚಾರ. ಒಟ್ಟಾರೆಯಾಗಿ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಟಾಪರ್ಸ್ಗಳನ್ನು ಹೊಂದಿರುವಂಥ ಶಾಲೆಯಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಹೊಮ್ಮಿರುವಂಥದ್ದು ಖಂಡಿತವಾಗಿಯೂ ನಮ್ಮ ತಾಲೂಕಿಗೆ ಹೆಮ್ಮೆ. ಮತ್ತು ವಿವೇಕಾನಂದ ಕಾಲೇಜು ಅನೇಕ ವಿಚಾರಗಳಲ್ಲಿ ಈ ಶಾಲೆ ಮುಂಚೂಣಿಯಲ್ಲಿದ್ದು ಇದೀಗ ಮತ್ತೊಂದು ಹೊಸ ಗರಿಮೆಯನ್ನು ತಾಲೂಕಿಗೆ ತಂದುಕೊಟ್ಟಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.